ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಸೊ ನೀವು ಯಾವಾಗಲೂ ರೇಡಿಯೋ ಎಲ್ಲ ಕೇಳುವಾಗ ಏನೋ ಒಂಥರ ಮುದ, ಅದರಲ್ಲಿ ಮಾತಾಡುವಾಗಲೂ ಕೂಡ ಅಷ್ಟೇ ಸ್ಪಷ್ಟತೆ ಆಗಿರಬೇಕು, ಹೇಳುವಂಥ ವಿಷಯಗಳು ಕೂಡ ಅಷ್ಟೇ ನಿಖರವಾಗಿರಬೇಕು. ಸೊ ಇಂಥ ಕಾರ್ಯಕ್ರಮಗಳನ್ನೆಲ್ಲ ನೀಡ್ತಾ ಬರ್ತಾ ಇರುವಂಥವರು ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಅಕ್ಷತಾ ರಾಜ್ ಪೆರ್ಲಾ ಅವರು. ಇದನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ರೇಡಿಯೋ ಟಿವಿ ಒಟ್ಟಿಗೆ ಇದೆ. ಹೌದು, ಒಳ್ಳೆ ಜೋಡಿ ಅಂತ ಹೇಳ್ಬೋದು. ಕರೆಕ್ಟ್. ನೀವು ನಿಮ್ಮ ಧ್ವನಿ ಮಾತ್ರ ಕೇಳುತ್ತೆ, ನಮ್ಮ ಮುಖ ಕಾಣುತ್ತೆ, ಅಷ್ಟೇ ವ್ಯತ್ಯಾಸ. ಆದ್ರೆ ಆ ಧ್ವನಿಯಲ್ಲಿ ಯಾವಾಗ್ಲೂ ಆಕ್ಚುಲಿ ಮುಖದಲ್ಲಿ ನಾವು ಈ ತರ ಮಾತಾಡ್ತಾ ಇರುವಾಗ ಆ ಎಕ್ಸ್ಪ್ರೆಷನ್ಸ್ ತಂತಾನೆ ಗೊತ್ತಾಗುತ್ತೆ. ಹೌದು, ಆದ್ರೆ ಬರೀ ಕೇಳುವಾಗ ಎಕ್ಸ್ಪ್ರೆಷನ್ಸ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟದ ಕೆಲಸ. ಹೌದು, ಅಂದ್ರೆ ಅದು ಜನರ ಮನಸ್ಸನ್ನು ತಲುಪಬೇಕು ಅಂತ ಆದ್ರೆ ನಾವು ಒಂಥರ ಅನುಭವಿಸ್ಬೇಕು. ಅಂದ್ರೆ ಆ ಘಟನೆಗಳು ನಮ್ಮ ಎದುರು ನಡೀತಾ ಇದೆ ಅಂತ ಅನ್ನೋದನ್ನು ನೆನಪಿಟ್ಕೊಂಡು ನಾವು ಮಾಡ್ಬೇಕಾಗುತ್ತೆ, ಒಂಥರ ಡಬ್ಬಿಂಗ್ ರೀತಿ. ಡಬ್ಬಿಂಗ್, ಅದೇ ಅದೇ ಖಂಡಿತ. ಸೂಪರ್. ಅಂದ್ರೆ ಈ ಒಂದು ಕೆಲಸ ನೀವು ವಾಯ್ಸ್ ಓವರ್ಗೂ ಕೂಡ ಏನಾದ್ರು ಮಾಡ್ತೀರಾ ಅಥವಾ? ವಾಯ್ಸ್ ಓವರ್ ಒಂದೆರಡು ಫಿಲಮ್ಗೆ ಮಾಡಿದ್ದೇನೆ, ತುಳು ಫಿಲಮ್ಗೆ. ನಂತರ ಈಗ ಇಲ್ಲಿ ಮಾತ್ರ ಮಾಡ್ತಾ ಇದ್ದೇನೆ. ಅದಕ್ಕೂ ಮತ್ತೆ ನೀವು ರೇಡಿಯೋಲಿ ಮಾತಾಡೋದಕ್ಕೂ ಏನು ಡಿಫ್ರೆನ್ಸ್ ಏನಾದ್ರು ಅನ್ಸುತ್ತಾ? ಡಿಫ್ರೆನ್ಸ್ ಅಂದ್ರೆ ಹೇಗಂದ್ರೆ ಡಬ್ಬಿಂಗಿಗೆ ಆದ್ರೆ ಡೈಲಾಗ್ ಕೊಡ್ತಾರೆ, ನಾವು ಅದೇ ರೀತಿ ಹೇಳಬೇಕು. ಮತ್ತೆ ಅಲ್ಲಿ ಯಾರು ಕ್ಯಾರೆಕ್ಟರ್ ಇರ್ತಾರೆ ಅವರಿಗೆ ತಕ್ಕ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತಾ ಇರಬೇಕಾಗುತ್ತೆ. ಆದ್ರೆ ನಮ್ದು ರೇಡಿಯೋದಲ್ಲಿ ಹೇಗಂತ ಹೇಳಿದ್ರೆ ನಮ್ಮ ಕ್ರಿಯೇಟಿವಿಟಿಗೆ ಹೆಚ್ಚು ಅವಕಾಶಗಳಿವೆ. ಅಂದ್ರೆ ನಾವು ಬರೆಯೋರಾಗಿದ್ರೆ ನಮ್ಮ ಕ್ರಿಯೇಟಿವಿಟಿಗೆ ಹೆಚ್ಚು ಅವಕಾಶ ಸಿಗ್ತದೆ, ಮತ್ತೆ ನಮ್ಮ ಡೈಲಾಗ್ಗಳನ್ನ ಸೇರಿಸಬಹುದು. ಮತ್ತೆ ನಾವಾಗಿರ್ತೇವಲ್ವಾ ಅಲ್ಲಿ, ಇನ್ನೊಬ್ಬರಿಗೆ ಸ್ವರ ಕೊಡ್ಬೇಕಂತಿಲ್ಲ, ಪರಕಾಯ ಪ್ರವೇಶ ಆಗೋದಿಲ್ಲ. ಹಾಗಾಗಿ ಹೌದು, ಬರವಣಿಗೆಯಲ್ಲೂ ತುಂಬಾ ಹುಷಾರಿದ್ದೀರಿ ನೀವು. ತುಂಬಾ ಬುಕ್ಸ್ ಎಲ್ಲ ಇದು ನಂದು ತುಳುವಿನಲ್ಲಿ ಒಂದು 4 ನಾಟಕಗಳ ಬುಕ್ ಬಂದಿದೆ, ನಂತರ ತುಳುವಿನಲ್ಲಿ ಒಂದು ಕಾದಂಬರಿ ಬಂದಿದೆ, ಕನ್ನಡದಲ್ಲಿ ಒಂದು ಕತೆ ಬುಕ್ ಮತ್ತು ಲೇಖನ ಸಂಕಲನಗಳು ಬಂದಿದೆ. ಸೂಪರ್. ಸೊ ನೀವು ಮಾತಲ್ಲಿ ತುಂಬಾ ಹುಷಾರು ಅಂತ ಗೊತ್ತಾಯ್ತು, ಬರವಣಿಗೆಯಲ್ಲಿ ಹುಷಾರಾಯ್ತು. ಅಡುಗೆ ಏನ್ ಗೊತ್ತಾ, ಅಡುಗೆಯೂ ಒಂದು ಕಲೆ, ಬೇರೆ ಕಲೆಗಳಂತೆ ಅಡುಗೆಯೂ ಒಂದು ಕಲೆ. ಮತ್ತು ಅಡುಗೆಯನ್ನು ಯಾವಾಗ್ಲೂ ರುಚಿಯನ್ನು ಅನುಭವಿಸುವ ಹಾಗೆ ಅಡುಗೆಯನ್ನು ಅನುಭವಿಸಿ ಮಾಡ್ಬೇಕಂತೆ, ಆವಾಗ ಅದೊಂದು ಖುಷಿ ಅಂತ ಹೇಳ್ತಾರೆ. ಈಗ ಯಾವುದೇ ಒಂದು ವಿಷಯ ಆದ್ರೂ ನಮ್ಗೆ ಕಷ್ಟ ಆಗ್ಬಾರ್ದು, ಇಷ್ಟ ಆಗ್ಬೇಕು ಅಂತ ಹೇಳೋದು ಮಾತಿದೆ. ಇಷ್ಟವಾಗಿ ಮಾಡಿದ್ರೆ ಅದು ಕಷ್ಟನೇ ಅನ್ಸಲ್ಲ. ಹೌದು, ಒಂದು ಹಾಗೆ. ಮತ್ತೊಂದೇನಂದ್ರೆ ಅಡುಗೆ ನಮ್ಮ ನಿತ್ಯ ಜೀವನದ ಒಂದು ಅಂಗ ಅಂತ ಭಾವಿಸ್ಬೇಕು. ಅಯ್ಯೋ ನಾನಿನ್ನು ಅಡುಗೆ ಮಾಡ್ಬೇಕಲ್ವಾ, ಅಯ್ಯೋ ಇನ್ನು ಈಗ ಹೋಗಿ ಅಡುಗೆ ಮಾಡ್ಬೇಕು, ಇದನ್ನೆಲ್ಲ ಬಿಟ್ಟು ಅಡುಗೆ ಒಂದು ನಮ್ದು ಪಾರ್ಟ್ ಆಫ್ ಲೈಫ್, ಅದು ನಮ್ಮ ಒಂದು ನಿತ್ಯ ಜೀವನದ ಅಂಗ ಮಾಡ್ಬೇಕು ಅನ್ನೋ ಬದಲು ನನಗೀಗ ಅಡ್ಗೆ ಮಾಡ್ಬೇಕು ಅದು ಬರ್ಬೇಕು. ಖಂಡಿತ, ಅದು ಬಂದ್ರೆ ಇನ್ನೂ ಒಳ್ಳೇದು, ಇನ್ನೂ ಉತ್ತಮ ಆ ಒಂದು ಮನಸ್ಥಿತಿ ಇದ್ರೆ. ಸೊ ಹಾಗಾದ್ರೆ ಈಗ ನಾವು ಅಯ್ಯೋ ಮಾಡ್ಬೇಕನ್ನ ಮಾಡ್ಬೇಕಾ, ನಾವೀಗ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಒಂದು ಸಿಹಿ ಅಡುಗೆ ಮಾಡ್ತಾ ಇದ್ದೇನೆ, ಒಂದು ಸ್ವಲ್ಪ ಖಾರ ಅಡುಗೆ ಮಾಡ್ತಾ ಇದ್ದೇನೆ. ಸೂಪರ್. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ಖಂಡಿತ. ಸರಿ ಮೇಡಮ್. ಸೊ ಫಸ್ಟ್ ಒಂದು ಸ್ವೀಟ್ ಅಂತ ಹೇಳಿದ್ರಿ, ಇನ್ನೊಂದು ಯಾವ್ದು ಹೇಳಿದ್ರಿ? ಖಾರ. ಸೊ ಹಾಗಾದ್ರೆ ಫಸ್ಟ್ ಅಲ್ಲಿ ಬೆಲ್ಲ ಕಾಣ್ತಾ ಇದೆ ನಿಮ್ಗೆ. ಫಸ್ಟ್ ಹಾಗಾದ್ರೆ ಸ್ವೀಟ್ ಸಿಹಿಯೇ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ಬೇಕು. ಈಗಷ್ಟೇ ನವರಾತ್ರಿ ಹಬ್ಬ ಕಳೀತು, ಇನ್ನು ದೀಪಾವಳಿ ಹಬ್ಬ ಬರ್ತಾ ಇದೆ.
ಹಾಗಾಗಿ ಎಲ್ಲ ಮೊದಲೇ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ. ಹೌದು, ಅಂದ್ರೆ ಅದೊಂಥರ ಸಾಂಪ್ರದಾಯಿಕ ಅಡುಗೆ. ಅಂದ್ರೆ ಈಗೆಲ್ಲ ನಮ್ಗೆ ಪಾಯಸಕ್ಕೆ ಬೇಕಾದ ಐಟಮ್ಗಳೆಲ್ಲ ಸಿಗುತ್ತೆ ಹಾಗೆಲ್ಲ. ಆದ್ರೆ ಮೊದಲು ಹೇಗಿತ್ತಂತ ಹೇಳಿದ್ರೆ ದೀಪಾವಳಿ ಸಮಯಕ್ಕಾಗುವಾಗ ನಮ್ಮ ಮನೆಯಲ್ಲಿ ಬೆಳೆದಂತಹ ತರಕಾರಿಗಳು, ನಮ್ಮ ಹಿತ್ತಲಲ್ಲಿ ಬೆಳೆದಂತಹ ತರಕಾರಿಗಳದ್ದು ಅಡುಗೆ ಮಾಡುವಂತಹ ಒಂದು ಕ್ರಮ ಇತ್ತು. ಅಂತಹ ಕಾಲದಲ್ಲಿ ಮಾಡ್ತಾ ಇದ್ದಂತ ಒಂದು ಪಾಯಸವನ್ನು ಹೇಳುವ ಅಂತ ಹೇಳಿ ಯಾವುದು, ಯಾವ ಪಾಯಸ? ಇವತ್ತು ಸಿಹಿಗುಂಬಳಕಾಯಿ ಪಾಯಸ ಅಥವಾ ಚೀನಿಕಾಯಿ ಅಂತ ಹೇಳ್ತೇವಲ್ಲ ನಾವು, ಅದರದ್ದು ಪಾಯಸ. ವೆರಿ ನೈಸ್, ಸೂಪರ್. ಸರಿ ಮೇಡಮ್, ಹೇಗೆ ಸ್ಟಾರ್ಟ್ ಮಾಡುವ? ಶುರು ಮಾಡುವ. ನನಗೊಂದು ಕಡಾಯಿ ಕೊಡಿ. ಅದನ್ನು ಫಸ್ಟ್ ನಾವು ಸಿಹಿಗುಂಬಳವನ್ನು ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ. ಫಸ್ಟ್ ಇದಕ್ಕೆ ಸಿಹಿಗುಂಬಳ ಹಾಕ್ತಾ ಇದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕಾಗುತ್ತೆ ನಾವು. ಅಂದ್ರೆ ಸಿಪ್ಪೆ ಇದ್ರೆ ಅದು ಸ್ವಲ್ಪ ಗಟ್ಟಿ ಅನಿಸ್ತದೆ, ಬೇಯುವುದಿಲ್ಲ ಅಷ್ಟು ಚಂದ ಅಂತ ಹೇಳೋ ಕಾರಣಕ್ಕೆ ಅದನ್ನು ನಾವು ಸಣ್ಣದಾಗಿ ಸಿಪ್ಪೆ ಒಳಗಿನ ತಿರುಳು ಮಾತ್ರ ಸಾಕು. ಹೌದು, ತಿರುಳು. ಅದರದ್ದು ತಿರುಳು ಅಂದ್ರೆ ನಮ್ಗೆ ಆ ಬೀಜದ ಜೊತೆ ಇರುವ ತಿರುಳು ಕೂಡ ಬೇಡ, ಅದರ ಹೊರಗಿನ ಭಾಗ ಮಾತ್ರ. ಇದಕ್ಕೆ ಸ್ವಲ್ಪ ನೀರು ಬೇಕು. ಅದು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಸಾಕು ಸಾಕು. ಇದು ಆಕ್ಚುಲಿ ಸ್ವಲ್ಪ ಥಿಕ್ನಿಂಗ್ ಕೊಡುವಂತ ಇದು ಅಲ್ಲ? ಹೌದು ಹೌದು. ಮುಚ್ಚಲ? ಹಾ, ಮುಚ್ಚಲಿ. ಇದಕ್ಕೇನು ಬೇರೆ ಏನು ಹಾಕ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಸರಿ ಬೆಂದ ಮತ್ತೆ ಬೆಲ್ಲ ಹಾಕಬೇಕು. ಮೊದಲೇ ಬೆಲ್ಲ ಹಾಕಿದ್ರೆ ಆ ಹೋಳುಗಳು ಬೇಯುವುದಿಲ್ಲ ಅನ್ನೋ ಕಾರಣಕ್ಕೆ. ಈಗ ಅದು ಬೇಯುವ ಅಷ್ಟರಲ್ಲಿ ನಾವು ತೆಂಗಿನ ಹಾಲನ್ನು ರೆಡಿ ಮಾಡುವ. ಮಿಕ್ಸಿ ಜಾರ್ ಕೊಡಿ. ಸಾಕಲ್ಲ ಇದು? ಹಾ, ಸಾಕು ಸಾಕು. ಇದನ್ನು ನಾವು ನುಣ್ಣಗೆ ರುಬ್ಬಿಕೊಳ್ಬೇಕು. ನೀರು? ನೀರು ಹಾಕಿ, ನೀರು ಸೇರಿಸಿ ಹಾಕಲಿ. ಸಾಕು ಸಾಕು, ಈಗ ಸಾಕು. ಮತ್ತೆ ನೋಡ್ಕೊಂಡು ಹಾಕಿ. ಈಗ ಗಟ್ಟಿ ಹಾಲು ತೆಗಿಲ್ಲ? ಹೌದು, ಗಟ್ಟಿ ಹಾಲು ತೆಗಿಲಿಕ್ಕೆ. ಇದು ನಾವು ಈಗೆಲ್ಲ ನಮಗೆ ಜಾಲರಿ ಬಂದಿದೆ ಸೋಸ್ಲಿಕ್ಕೆ, ಆದ್ರೆ ಇದು ಮೊದಲಿನಿಂದ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸೋಸ್ತಿದ್ದಂತ ಕ್ರಮ ಕೂಡ ಸಾಂಪ್ರದಾಯಿಕ ಪದ್ಧತಿಯಲ್ಲೇ. ಯಾಕಂತ ಹೇಳಿದ್ರೆ ಬಟ್ಟೆಯಲ್ಲಿ ಸೋಸುವಾಗ ಒಂದು ನಾವೇನು ಇದು ಮಾಡ್ಬೇಕು ಅಂತ ಹೇಳಿದ್ರೆ, ಬಟ್ಟೆ ಯಾವಾಗ್ಲೂ ಒದ್ದೆ ಆಗಿರ್ಬೇಕು. ಒದ್ದೆ ಆಗಿರದಿದ್ರೆ ಬಟ್ಟೆ, ಒಣಗಿದ ಬಟ್ಟೆ ಆದ್ರೆ ಏನಾಗುತ್ತೆ ಅಂತ ನಾವು ಹಿಂಡಿದ ಕಾಯಿ ಹಾಲಿನ ಅರ್ಧ ಅಂಶ ಬಟ್ಟೆಯೇ ಹಿರ್ಕೊಂಡು ಬಿಡ್ತದೆ. ಆದ ಕಾರಣ ಒದ್ದೆ ಬಟ್ಟೆಯಲ್ಲಿ ಹಿಂಡಿದ್ರೆ ಮತ್ತು ಒಳ್ಳೆಯದು ಅಂತ ಹೇಳಿ. ಹಾಗೆ ಅಂತ ಹೇಳಿ ಕಲರ್ ಬಟ್ಟೆಯಲ್ಲಿ ಇದು ಮಾಡಿದ್ರೆ ಕಲರ್ ಅದಕ್ಕೆ ಓದಿಲ್ಲ, ಕಲರ್ ಕೂಡ ಬರುತ್ತೆ. ಕಲರ್ ಆಗುತ್ತೆ. ಬಹುಶಃ ಈಗೆಲ್ಲ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಆಧುನಿಕ ಸೌಕರ್ಯ ಬಂದ ಹಾಗೆ ನಮ್ಮ ಕೆಲಸ ಸುಲಭ ಆಯ್ತು ಅಂತ ಭಾವಿಸ್ತೇವೆ ನಾವು. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕೆಲವೊಮ್ಮೆ ಸಾಂಪ್ರದಾಯಿಕ ಶೈಲಿಗಳನ್ನು ಒಪ್ಪಿಕೊಳ್ಬೇಕು. ಯಾಕಂದ್ರೆ ಅಲ್ಲಿದ್ದಂತಹ ರುಚಿ ನಮ್ಗೆ ಹೊಸದ್ರಲ್ಲಿ ಎಲ್ಲೋ ಪೂರ್ತಿಯಾಗಿ ಹಿಂಡಿ ಬರುತ್ತೆ. ಹೌದು, ಅದರಲ್ಲಿ ವೇಸ್ಟ್ ಬರೋದಿಲ್ಲ. ಹೌದು, ಇದರಲ್ಲಿ ಸ್ವಲ್ಪವೂ ಕೂಡ ವೇಸ್ಟ್ ಆಗೋದಿಲ್ಲ. ಖಂಡಿತ. ನಿಮಗೆ ನೀವು ಎಷ್ಟೇ ಜಾಲರಿಯಲ್ಲಿ ಸೋಸಿದ್ರು ಕೂಡ ಅದರಲ್ಲಿ ಆ ಪುಡಿ ಉಳಿತದೆ. ಹೌದು, ಇದರಲ್ಲಿ ಬರೋದಿಲ್ಲ. ಅಂದ್ರೆ ಇನ್ನೊಂದೇನಂತ ಹೇಳಿದ್ರೆ, ಬರೀ ಈ ನಾವು ರುಬ್ತೇವಲ್ವಾ ಕಾಯಿ ಹಾಲು, ಈ ರುಬ್ಬಿ ಕಾಯಿ ಹಾಲು ಹಿಂಡದೆ ಒಂದು ನಾವೆಲ್ಲ ಮಾಡ್ತೇವೆ. ಅದನ್ನ ನಾವು ಏನಂತ ಹೇಳ್ತೇವೆ, ಅದಕ್ಕೆ ನಮ್ಮ ಹವ್ಯಕ ಭಾಷೆಯಲ್ಲಿ ಬೋಚು ಕಾಯಿ ಹಾಲು ಅಂತ ಕರಿತೇವೆ. ಅಂತ ಹೇಳಿದ್ರೆ ಈ ಕಾಯಿಯ ಇದಿದೆ ಅಲ್ಲ ಕರಟ, ಅದು ಅದರ ಜೊತೆಯೇ ಇರ್ತದೆ ಒಟ್ಟಿಗೆ. ಹೌದು, ಒಟ್ಟಿಗೆ ನಾವು ಸಿಹಿ ಚಟ್ನಿ ಹೇಗೆ ಮಾಡ್ತೇವೆ ಆ ರೀತಿ ಆಗುತ್ತೆ. ಇದು ಒಂಚೂರು ಹಾಕಿ ಸಾಕು ಸಾಕು ಸಾಕು. ಈಗ ಇದು ನೋಡಿ, ಇದು ಸ್ವಲ್ಪ ತೆಳ್ಳಗಿರುವಂಥ ಕಾಯಿ ಹಾಲು ತೆಗಿತಾ ಇದ್ದೇನೆ ನಾನೀಗ. ಮತ್ತೆ ಪುನಃ ರುಬ್ಲಿಕ್ಕಿಲ್ಲ? ಇಲ್ಲ ಇಲ್ಲ ಇಲ್ಲ, ಇನ್ನು ರುಬ್ಲಿಕ್ಕಿಲ್ಲ. ಒಟ್ಟಿಗೆ ಒಮ್ಮೆಲೆ? ಒಮ್ಮೆ. ಹೌದು ಹೌದು. ನಾವ್ಯಾವತ್ತು ಈ ದಪ್ಪ ತೆಂಗಿನಕಾಯಿ ಹಾಲಿದೆ ಅಲ್ವಾ, ಅದನ್ನು ಲಾಸ್ಟಿಗೆ ಹಾಕಬೇಕು. ಫಸ್ಟ್ ಇದನ್ನು ಹಾಕಿ, ಯಾಕಂತ ಹೇಳಿದ್ರೆ ಅದನ್ನು ನಾವು ಫಸ್ಟಿಗೆ ಹಾಕಿದರೆ ನಮ್ಮ ಪಾಯಸ ಒಡಿತದೆ. ಅಥವಾ ನೀವು ನೋಡಿರ್ಬೋದು, ಪಾಯಸ ತುಂಬ ತಣ್ಣಗಾದ ನಂತರ ಬಿರುಕು ಬಿಟ್ಟ ರೀತಿ ಪಾಯಸದ ಮೇಲ್ಭಾಗದಲ್ಲಿ ಉಳಿತದಲ್ವಾ, ಅದಕ್ಕೆ ಕಾರಣ ಅದು. ನಾವು ಹಾಲನ್ನು ಮೊದಲೇ ಹಾಕಿದ್ರೆ ಆ ರೀತಿ ಆಗ್ತದೆ. ಹೌದು, ದಪ್ಪ ಹಾಲನ್ನು ಮೊದಲೇ ಹಾಕುವ ಹಾಗೆ ಇಲ್ಲ. ನೋಡಿ, ಇದು ಬೇಯ್ತಾ ಇದ್ದ ಹಾಗೆ ಸ್ವಲ್ಪ ಅದರ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಮತ್ತೆ ಯಾರಾದ್ರೂ ನೆಂಟರು ಬಂದ್ರೆ ಅಥವಾ ಗೆಸ್ಟ್ ಎಲ್ಲ ಇದ್ರೆ ಬೇಗ ಆಗುವಂತಹ ಪಾಯಸ. ಏನಾದ್ರೂ ಸ್ವೀಟ್ ಮಾಡಬೇಕು ಅಥವಾ
ನಮ್ಗೆ ಸಡನ್ ಆಗಿ ಏನೋ ಒಂದು ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ್ರೆ ಬಹಳ ಬೇಗ ಆಗುವಂತದ್ದು ಇದು. ಇಮಿಡಿಯೇಟ್ ಆಗಿ ಬರೀ ಇದೊಂದು ಅರ್ಧ ಹೋಳಿ ಇದೆ ಅಂದ್ರೂ ಕೂಡ ಸರಿ, ಹೌದು. ಸಾಂಬಾರೆಲ್ಲ ಮಾಡಿ ಈಗ ಅರ್ಧ ಹೋಳಿ ಉಳಿದಿದೆ, ಇದನ್ನ ಮತ್ತೆ ಪುನಃ ನಾಳೆ ಮಾಡಿದ್ರೆ ಎಲ್ಲ ಬೈತಾರೆ. ಹೌದು, ಇನ್ನು ಒಂದು ಹಾಗೆ ಮತ್ತೆ ಇದ್ರದ್ದು ದೋಸೆ ಇನ್ನೂ ತುಂಬಾ ಚಂದ ಆಗುತ್ತೆ. ಇದು ದೋಸೆ, ಹೌದು, ದೋಸೆ ತುಂಬಾ ರುಚಿ ಆಗುತ್ತೆ ಇದ್ರದ್ದು. ಅದು ನಮ್ಗೆ ನಾವು ಹಲಸಿನಕಾಯಿ ದೋಸೆ ತಿಂತೇವಲ್ಲ ನೋಡಿ, ಹಲಸಿನಕಾಯಿ ದೋಸೆ ಬರುತ್ತೆ, ಅದೇ ಕಲರ್ ಬರ್ತದೆ. ಮತ್ತೆ ಟೇಸ್ಟ್ ಕೂಡ ಫಸ್ಟ್ ಟೈಮ್ ತಿನ್ನೋರಿಗೆ ಯಾರು ಇದನ್ನ ಹಲಸಿನಕಾಯಿ ದೋಸೆ ಅಲ್ಲ ಅಂತ ಹೇಳಿಕ್ಕಿಲ್ಲ, ಅದೇ ಟೇಸ್ಟ್ ಕೊಡ್ತದೆ. ಚೀನಿಕಾಯಿ ದೋಸೆ, ಹೌದು, ಚೀನಿಕಾಯಿ ದೋಸೆ ತುಂಬಾ ಟೇಸ್ಟ್ ಆಗುತ್ತೆ ಅದು. ಅದೇ ರೀತಿ ಅದು ಕೂಡ ಸಿಹಿ ದೋಸೆ ಏನ ಅಲ್ಲ, ನಮ್ಮ ಮಾಮೂಲು ದೋಸೆ ರೀತಿ ಮಾಡೋದು, ತುಂಬಾ ಸಿಹಿ ಇಲ್ಲ, ಸಕ್ಕರೆ ಬೆಲ್ಲ ಎಲ್ಲ ಏನು ಆಡ್ ಮಾಡ್ಲಿಕ್ಕಿಲ್ಲ. ಮೇಡಮ್ ಈಗ ನೋಡಿ ಅದು ಬೆಂದ ಹಾಗೆ ಕಾಣ್ತಾ ಇದೆ, ನಾವೊಮ್ಮೆ ನೋಡುವ, ಮುಚ್ಚಳ ತೆಗೀರಿ ನೋಡಿ. ಇದು ಅಲ್ಲೇ ಸ್ವಲ್ಪ ಕರಗ್ಲಿಕ್ಕೆ ಶುರು ಆಯ್ತು ನೋಡಿ, ಸಣ್ಣ ಸಣ್ಣ ಹೋಳುಗಳು ಅಲ್ಲೇ ಸ್ವಲ್ಪ, ಅಂದ್ರೆ ತುಂಬಾ ಪೂರ್ತಿ ಕರಗಬಾರ್ದು, ಪೂರ್ತಿ ಕರಗಿದ್ರೆ ನಮ್ಗೆ ಅದು ಬಾಯಿಗೆ ಸಿಗೋಲ್ಲ ಹೋಳುಗಳು. ಹಾಗಾಗಿ ಇಷ್ಟು ಕರಗಿದ್ರೆ ಸಾಕು. ಈ ಟೈಮಲ್ಲಿ ಇದಕ್ಕೆ ನಾವು ಬೆಲ್ಲ ಆ್ಯಡ್ ಮಾಡುವ. ಬೆಲ್ಲ ಹಾಕಿದ ಮತ್ತೆ ಸ್ವಲ್ಪ ಅದು ನೀರಾಗುತ್ತೆ. ಆದ್ರೆ ನೀರಾದ್ರೆ ಅದು ವಾಪಸ್ ತಣಿವಾಗ ನಿಮ್ಗೆ ವಾಪಸ್ ಗಟ್ಟಿಯಾಗಿ ಸಿಗುತ್ತೆ ಬೆಲ್ಲದ ಪಾಕ. ಈಗ ನೀವು ರೇಡಿಯೋದಲ್ಲಿ ನೀವು ಯಾವ ರೀತಿಯಾದಂಥ ಪ್ರೋಗ್ರಾಮ್ಸ್ ಕೊಡ್ತೀರಿ? ಇದಂತೂ ಹೌದು, ನಮಗೆ ಅಂದರೆ ಹೇಗೆ ಇರ್ತದೆ, ನಾವಲ್ಲಿ ಕ್ಯಾಶುವಲ್ ಕಾಂಪೇರ್ಸ್ ಆಗಿದ್ದೀವಿ. ನಮಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಇರ್ತದೆ. ಈಗ ಪ್ರೋಗ್ರಾಮ್ಸ್ ಯಾರಾದರೂ ಹೊರಗಿನಿಂದ ಗೆಸ್ಟ್ಗಳು ಬಂದು ಕೊಡೋದಿದ್ರೆ ಅವರು ಏನಾದರೂ ಈಗ ಭಾಷಣವ ಅಥವಾ ವೆರೈಟಿ ಪ್ರೋಗ್ರಾಮ್ಸ್ ಏನಾದರೂ ಕೊಟ್ಟರೆ ಅದನ್ನು ಎಡಿಟ್ ಮಾಡಿ ಪ್ರಸಾರಕ್ಕೆ ಕೊಡುವಂಥದ್ದು. ಅಥವಾ ನಮ್ಮದೇ ಓನ್ ಪ್ರೊಡಕ್ಷನ್ನ ಕೆಲವು ಪ್ರೋಗ್ರಾಮ್ಸ್ ಇರುತ್ತೆ, ಅದರಲ್ಲಿ ಫುಲ್ ಸ್ಕ್ರಿಪ್ಟ್ನಿಂದ ಹಿಡಿದು ಲಾಸ್ಟ್ ಪ್ರೊಡಕ್ಷನ್ವರೆಗೆ ಎಲ್ಲ ಜವಾಬ್ದಾರಿಗಳನ್ನು ತಗೊಳ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ಹಾಗೆ ನಾನು ತಗೊಂಡದ್ದು ಅಂತ ಹೇಳಿದರೆ ತುಳು ಕಾದಂಬರಿ ಓದಿನ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೇನೆ. ಅಂದರೆ ಈಗ ಕೆಲವು ಹಳೆಯ ಕಾದಂಬರಿಗಳು ತುಳುವಿನದು ಈಗಿನವರಿಗೆ ಪರಿಚಯವೇ ಇರುವುದಿಲ್ಲ, ಅಂತಹ ಒಂದು ಸೀರೀಸನ್ನು ನಾವು ಆಕಾಶವಾಣಿಯಲ್ಲಿ ಶುರು ಮಾಡಿ ಮೊದಲ ಸಲ ನಾವು ಡಾಕ್ಟರ್ ಡಿ ಕೆ ಚೌಟರದ್ದು ಮಿತ್ತಬೈಲಿಯ ಮನಕ್ಕೆ ತಗೊಂಡಿದ್ದೆವು. ಅದು ಸಾಧಾರಣ ಒಂದು 56-57 ಎಪಿಸೋಡ್ಗಳು ಆಯ್ತದು. ಅದು ಮುಗ್ದ ನಂತರ ಈಗ ಬನ್ನಂಜೆ ಬಾಬು ಅಮೀನರದು ಮಾನೆಚ್ಚಿ ಅಂತ ಹೇಳುವ ಕಾದಂಬರಿಯನ್ನು ತಗೊಂಡಿದ್ದೇವೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಹೆಚ್ಚಿನವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತುಳು ಓದ್ಲಿಕ್ಕೆ ಕಷ್ಟ ಅಂತ ಹೇಳಿ, ತುಳು ಮಾತನಾಡಿದಷ್ಟು ಸುಲಭ ಅಲ್ಲ ಓದುವುದು ಅಂತ ಹೇಳಿ. ಅದೇ ಕಾರಣಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ಜನ ತುಳು ಪುಸ್ತಕಗಳು ಅಂತ ಹೇಳಿದ್ರೆ ಸ್ವಲ್ಪ ಹಿಂಜರಿತಾರೆ, ಇದು ಅರ್ಥ ಆಗುದಿಲ್ಲ, ಓದ್ಲಿಕ್ಕೆ ತುಂಬಾ ಹೊತ್ತು ಹಿಡಿತದೆ ಅಂತೇಳಿ. ಅಂತ ಸಮಯದಲ್ಲಿ ನಾವೀಗ ಓದಿನ ಮೂಲಕ ಅವರಿಗೆ ಕೇಳಿಸಿದ್ರೆ ಅದರಲ್ಲಿರುವ ಸೊಗಡು ಅವರವರೆಗೆ ತಲುಪ್ತದಲ್ಲ ಅಂತ ಹೇಳುದು ನಮ್ಮದೊಂದು ಉದ್ದೇಶ. ಹಾಗೆ ನೋಡಿ, ಇದೀಗ ಬೆಲ್ಲ ಎಲ್ಲ ಕರಗಿತ್ತು. ಇನ್ನು ಈ ಟೈಮಲ್ಲಿ ಇದಕ್ಕೆ ನಾವಾಗ ಇದು ಮಾಡಿದ ಸ್ವಲ್ಪ ತೆಂಗಿನಕಾಯಿ ಹಾಲಿದೆ ಅಲ್ವ, ಅದನ್ನು ಆ್ಯಡ್ ಮಾಡುವ. ಸೊ ನಿಮ್ಮ ಈ ಒಂದು ಕಾರ್ಯಕ್ರಮ ಎಷ್ಟು ಹೊತ್ತಿಗೆ ಪ್ರಸಾರವಾಗುತ್ತೆ, ಎಷ್ಟು ಡ್ಯೂರೇಷನ್ ಇರುತ್ತೆ? ನಾನೀಗ ಹೇಳಿದ ಹಾಗೆ ತುಳು ಕಾದಂಬರಿ ಓದು ಅಂತ ಹೇಳುವಂತಹದ್ದು ಅದು ಪ್ರತಿ ಸೋಮವಾರ 8:30 ಇಂದ 8:45 ರಾತ್ರಿ ಕಾಲು ಗಂಟೆ. ಹೌದು, ಕಾಲು ಗಂಟೆ. ಅಂದ್ರೆ ನಾವು ಈಗ ಯಾವಾಗಲೂ ನಮ್ಮ ಶ್ರವ್ಯ ಮಾಧ್ಯಮದಲ್ಲಿ ಏನಂತ ಹೇಳಿದ್ರೆ ಅದರದ್ದು ಡ್ಯೂರೇಷನ್ ಲೆಂತ್ ಜಾಸ್ತಿ ಆದಷ್ಟು ಕೇಳುಗರು ಕಡಿಮೆ ಆಗ್ತಾರೆ, ಏನೋ ಒಂಥರ ಉದಾಸೀನತೆ ಬಂದು ಹಿಡಿತದೆ. ಆದ ಕಾರಣ ಕಾಲು ಗಂಟೆಯಿಂದ 25 ನಿಮಿಷದವರೆಗೆ ಕೇಳಲಿಕ್ಕೆ ಹಿತ ಅಂತ ಅನ್ನಿಸುವಂತಹ ಇದು. ಹೌದು, 25 ನಿಮಿಷ. ಮತ್ತೆ 1 ಗಂಟೆ ಹೊತ್ತೆಲ್ಲ ಡ್ಯೂರೇಷನ್ ಇರುತ್ತೆ. ಯಾವ್ದಕ್ಕಂತ ಹೇಳಿದ್ರೆ ನಾಟಕಗಳು, ರೇಡಿಯೋ ನಾಟಕಗಳೆಲ್ಲ ಇದ್ರೆ 1 ಗಂಟೆ ಹೊತ್ತು ಡ್ಯೂರೇಷನ್ ಇರ್ತದೆ. ಅಂದ್ರೆ ತುಳು ಹೀಗೆ ನಾವು ಮಾತಾಡ್ತೀವಿ, ಅದಕ್ಕೊಂದು ಕೇಳುವಾಗ್ಲೂ ಇನ್ನೂ ಹಿಂಪು. ನಿಮ್ಮ ಕನ್ನಡವೂ ಕೂಡ ಅಷ್ಟೇ ಸ್ಪಷ್ಟ. ಅಂದ್ರೆ ಪ್ರತಿಯೊಂದು ಶಬ್ದವು, ಪ್ರತಿಯೊಂದು ಶಬ್ದಗಳ ಉಚ್ಚಾರ ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಅಂದ್ರೆ ನಾವು ಕೂಡ ಈಗ ಅಷ್ಟೇ ಅದೇ ರೀತಿಯಾಗಿ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ನೋಡಿ, ಇದೀಗ ಆಗ್ತಾ ಬಂತು. ಇನ್ನೀಗ ಲಾಸ್ಟ್ಗೆ ಈ ದಪ್ಪಕಾಯಿ ಹಾಲೇನಿದೆ ಇದನ್ನು ನಾವು ಸ್ಟವ್ ಅನ್ನು ಆಫ್ ಮಾಡಿ ಹಾಕಬೇಕು. ಅಂದ್ರೆ ಅದು ತುಂಬಾ ಕುದಿಬಾರ್ದು ಅದರಲ್ಲಿ. ಇದು ಇಲ್ಲಿಗೆ ಲಿಡ್ ಅನ್ನು ನಾವು ಮುಚ್ಚಿಡುವ. ಸ್ವಲ್ಪ ಅದರಲ್ಲೇ ಅದರ ಬಿಸಿಯಲ್ಲೇ ಅದು ಬೇಯಬೇಕು. ಹಾಗಿರ್ಲಿ. ಅಷ್ಟರೊಳಗೆ ನಾವು ಒಂದು ಗೋಡಂಬಿಯನ್ನು ಹುರ್ಕೊಳ್ಳುವ. ನಿಮಗೆ ಸುಲಭವಾಗ್ಲಿ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಯಾವುದೇ ಪಾಯಸಕ್ಕಾದ್ರೂ ಏಲಕ್ಕಿ ಹಾಕುವಾಗ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬೇಯುವಾಗ ಅಥವಾ ಅದು ಕುದಿತಾ ಇರುವಾಗ ಹಾಕ್ತಾರೆ. ಹಾಗೆ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಏಲಕ್ಕಿ ಅದರ ಘಮ ಹೋಗ್ತದೆ. ನಿಮಗೆ ಅದು ಬೆಂದ ಹಾಗೆ ಏಲಕ್ಕಿ ಅದರ ಘಮವನ್ನು ಕಳ್ಕೊಳ್ತದೆ. ಆ ಕಾರಣಕ್ಕೆ ಬೇಕಾಗಿ ಯಾವಾಗಲೂ ನಾವು ಏಲಕ್ಕಿಯನ್ನು ಹಾಕುವಾಗ ಲಾಸ್ಟ್ ಯಾವಾಗ ನಾವು ಸರ್ವ್ ಮಾಡ್ತೇವೆ ನೋಡಿ, ಆ ಟೈಮಲ್ಲಿ ಹಾಕಿ ಬಿಡಬೇಕು.
ಇದು ಬಹುಶಃ ನಿಮ್ಗೆ ಹೀಗೆ ನೋಡಿದ್ರೆ ಇದು ಸಿಹಿ ಗುಂಬಳ ಅಂತ ಯಾರು ಹೇಳಲಿಕ್ಕಿಲ್ಲ. ಈಗ ನಾನು ಹೇಳ್ಬೇಕಾದ್ರೆ ಈ ತಣ್ಣಗಾದ್ಮೇಲೆ ಸರ್ವ್ ಮಾಡಿದ್ರೆ ಬಹುಶಃ ಈ ಜೆಲ್ಲಿದು ಪಾಯಸ ಮಾಡಿದ್ರೆ ಖಂಡಿತ ಹಾಗೆ ಕಾಣುತ್ತೆ ಅದು. ಅದನ್ನ ನಾವು ಸರ್ವಿಂಗ್ ಬೌಲ್ಗೆ ಹಾಕುವಲ್ಲ ಮೇಡಮ್? ಎಸ್. ಇದು ನಿಮ್ಗೆ ಈಗ ಸ್ವಲ್ಪ ಥಿಕ್ನೆಸ್ ಕಡಿಮೆ ಅನ್ಸಿದ್ರು, ನಾವು ಬೆಲ್ಲ ಹಾಕಿದ್ರಿಂದ ಅದೊಂದು ತಂಡ ಮತ್ತೆ ಇನ್ನೂ ಥಿಕ್ನೆಸ್ ಬರ್ತದೆ ಅದಕ್ಕೆ. ಅಂಡ್ ಇದು ಕೂಡ ಸ್ವಲ್ಪ ಥಿಕ್ನೆಸ್ ಕೊಡುವಂಥದ್ದಲ್ವಾ? ಹೌದು, ಆದ್ರೆ ಅದು ನಿಮ್ಗೆ ಏನ್ ಗೊತ್ತಾ, ಇದ್ರಲ್ಲಿ ತುಂಬಾ ವಿಧಗಳಿದೆ. ಈ ಸಿಹಿಗುಂಬಳ ಅಂತ ನಾವೇನ್ ಹೇಳ್ತೇವೆ ಅದ್ರಲ್ಲಿ ತುಂಬಾ ವಿಧ ಇದೆ. ಕೆಲವು ನಿಮ್ಗೆ ತುಂಬಾ ಥಿಕ್ನೆಸ್ ಕೊಟ್ರೆ, ಕೆಲವು ನಿಮ್ಗೆ ಅಷ್ಟು ಥಿಕ್ನೆಸ್ ಕೊಡುದಿಲ್ಲ. ಅದ್ರಲ್ಲೂ ವಿಧ ಇದೆ. ಅದರಲ್ಲಿ ಕೆಲವು ಸಣ್ಣ ಜಾತಿದು ಬರ್ತದೆ ನೋಡಿ ಸಿಹಿಗುಂಬಳ, ಅದು ಥಿಕ್ನೆಸ್ ತುಂಬಾ ಕಡಿಮೆ ಕೊಡುವಂತಹದ್ದು. ಅಂದ್ರೆ ಅದನ್ನ ನಾವು ಸಾಧಾರಣ ಕಾಡು ಚೀನಿಕಾಯಿ ಅಂತಲೂ ಹೇಳ್ತೇವೆ ಅದನ್ನು. ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೂ ಬೆಳ್ಕೊಳ್ತದಲ್ವಾ, ಅದು ನಿಮ್ಗೆ ಎಷ್ಟು ನೀವು ಹಾಕಿದ್ರೆ ಅದು ಥಿಕ್ನೆಸ್ ಕೊಡುದಿಲ್ಲ. ಮತ್ತೆ ಕೆಲವರಿಗೆ ಚೀನಿಕಾಯಿ ರುಚಿ ಅನ್ಸೋದು ಅದೇ ಕಾರಣಕ್ಕೆ, ಆ ಚೀನಿಕಾಯಿ ಅಷ್ಟು ರುಚಿ ಇಲ್ಲ, ಅದು ಅಷ್ಟು ಸ್ವೀಟ್ ಕೂಡ ಆಗಿರುವುದಿಲ್ಲ. ಆದ್ರೆ ಸಿಪ್ಪೆ ಮತ್ತು ತುಂಬಾ ತೆಳ್ಳಗೆ, ನಿಮ್ಗೆ ದೊಡ್ಡ ದೊಡ್ಡ ಚೀನಿಕಾಯಿ ಸಿಗುಂಬಳ ಏನು ಬರ್ತದೆ ಅಷ್ಟು ದಪ್ಪ ಇರುವುದಿಲ್ಲ ಅದರ ಸಿಪ್ಪೆ. ಹೌದು, ತಗೊಳ್ಳಿ ಮೇಡಮ್, ಸಿಗುಂಬಳ ಪಾಯಸ ರೆಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಸಿಹಿ ಕುಂಬಳಕಾಯಿಯ ಸಾಂಬಾರ್ ತಿಂದಿರಬಹುದು, ಅದರಿಂದ ಸೂಪ್ ಬೇರೆ ಮಾಡ್ತಾರೆ, ಬಟ್ ಇವತ್ತು ಪಾಯಸ ಮಾಡಿದ್ದಾರೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಿಹಿ ಕುಂಬಳಕಾಯಿ ಪಾಯಸ ತಯಾರಿಸುವ ವಿಧಾನ. ಮೊದಲು ಸಿಪ್ಪೆ ತೆಗೆದಂತಹ ಸಿಹಿ ಕುಂಬಳಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಯನ್ನು ನುಣ್ಣಗೆ ರುಬ್ಬಿಕೊಂಡು ಹಾಲನ್ನು ಹಿಂಡಿ ತೆಗೆಯಿರಿ. ಕುಂಬಳಕಾಯಿ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಬೇಯಿಸಿ. ಬೆಲ್ಲ ಕರಗಿದ ನಂತರ ತೆಂಗಿನ ತೆಳು ಹಾಲನ್ನು ಸೇರಿಸಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ದಪ್ಪ ಹಾಲು ಸೇರಿಸಿ ಬೆಂಕಿ ಆರಿಸಿ. ಮೇಲಿನಿಂದ ತುಪ್ಪದಲ್ಲಿ ಹುರಿದ ಗೋಡಂಬಿ ಸೇರಿಸಿ ಸರ್ವ್ ಮಾಡಿ ಸಿಹಿ ಕುಂಬಳಕಾಯಿ ಪಾಯಸ. ಸಿಹಿಯಾದ ಸಿಹಿ ಕುಂಬಳಕಾಯಿಯ ಪಾಯಸ ಏನೋ ತಯಾರಾಯಿತು. ನೆಕ್ಸ್ಟ್ ಇನ್ನು ಖಾರ ಅಂತೆ. ಏನು ಖಾರದಲ್ಲಿ ಏನೆಲ್ಲ ರೆಸಿಪಿ ಮಾಡ್ತಾರೆ ಗೊತ್ತಿಲ್ಲ, ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಸಂಜೆ ಟೀ ಟೈಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ಆವಾಗ ಈ ಪಕೋಡ ಇದೆಲ್ಲ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಖಾರ ಐಟಮ್ ಏನೋ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಬನ್ನಿ ಕೇಳೋಣ ಮೇಡಮ್. ಈಗ ಯಾವ ರೆಸಿಪಿ ನಮಗೆ? ನಾನಿವತ್ತು ಸಾಧಾರಣ ಹಳ್ಳಿ ಪ್ರದೇಶದವ್ರಿಗೆ ಗೊತ್ತಿರ್ತದೆ ವಿಟಮಿನ್ ಸೊಪ್ಪು ಅಂತ ಹೇಳಿದ್ರೆ, ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೆಮಿಲಿಯರ್ ಹೆಸರಾಗಿದೆ. ಈಗ ಗೊತ್ತಾಗಿದೆ. ಹೌದು, ಅದ್ರದ್ದು ರೊಟ್ಟಿ ಮಾಡ್ತಾ ಇದ್ದೇನೆ ನಾನಿವತ್ತು. ರೊಟ್ಟಿ. ಇನ್ನೊಂದು ಪ್ರಶ್ನೆ, ವಿಟಮಿನ್ ಸೊಪ್ಪು ಅಂತ ಹೀಗೆ ಹೇಳ್ತಾರೆ. ಹೌದು, ಅದರ ನಿಜ ಹೆಸರು ಏನು? ಅದರ ನಿಜ ಹೆಸರು ಚಕ್ರಮುನಿ ಸೊಪ್ಪು ಅಂತ. ಹೌದು, ಯಾಕೆ ಇದನ್ನು ಚಕ್ರಮುನಿ ಸೊಪ್ಪು ಅಂತ ಕರೀತಾರೆ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ನೀವು ಅದರ ಗಿಡವನ್ನು ಎಲ್ಲಿಯಾದ್ರೂ ನೆಡಿ, ಅದು ಬೇಕಾಬಿಟ್ಟಿ ಹಬ್ಬಿಕೊಳ್ತದೆ. ಅದು ಮತ್ತೆ ಅದರ ಗಿಡ ಹೇಗಂತ ಹೇಳಿದ್ರೆ, ಸಣ್ಣ ಗಿಡ ಅದು ಗಿಡದ ರೀತಿ ಕಂಡ್ರು ಮತ್ತೆ ಮತ್ತೆ ಹಬ್ಬಿಕೊಂಡು ಅದು ಬಳ್ಳಿಯ ರೀತಿಯಾಗಿ ಇದ್ದ ಮರಗಳಿದ್ರೆ ಮರಗಳಿಗೆ ಸುತ್ತ ಹಾಕೊಂಡು ಎಲ್ಲಾ ಕಡೆ ಆವರಿಸಿಕೊಳ್ತದೆ. ಅದೇ ಕಾರಣಕ್ಕೆ ಅದಕ್ಕೆ ಚಕ್ರಮುನಿ ಸೊಪ್ಪು ಅಂತ ಹೇಳಿ ಹೇಳ್ತಾರೆ. ಹೌದು, ಖಂಡಿತ. ಸರಿ, ಹಾಗಾದ್ರೆ ಸ್ಟಾರ್ಟ್ ಹೇಗೆ ಮಾಡುವ? ಶುರು ಮಾಡುವ. ಫಸ್ಟ್ಗೆ ನನಗೆ ಮಿಕ್ಸಿ ಜಾರ್ ಕೊಡಿ. ಸಾಮಾನ್ಯವಾಗಿ ನಾವೇನಂತ ಹೇಳಿದ್ರೆ, ಈಗೆಲ್ಲ ಅಕ್ಕಿ ಹುಡಿ ಅಥವಾ ಗೋಧಿ ಹುಡಿ ಇಂಥದ್ದು ಹುಡಿ ಬಳಸಿ ನಾವು ರೊಟ್ಟಿ ಮಾಡ್ತೇವೆ. ಇವತ್ತು ನಾವು ಅಕ್ಕಿಯನ್ನೇ ಬಳಸಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, ನಮಗೆಲ್ಲ ಈಗ ಸಲಕರಣೆಗಳು ಒಂದಿದೆ, ಮಿಕ್ಸರ್ ಇದೆ, ಎಲ್ಲ ಸರಿ. ಮೊದಲಿನ ಕಾಲದಲ್ಲೆಲ್ಲ ನಿಮಗೆ ರೊಟ್ಟಿಗೆ ರುಬ್ಬೋದು ಅಂತ ಅರೆಯೋದು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಕೆಲಸ ಆಗಿತ್ತು. ಅದು ದೊಡ್ಡ ದೊಡ್ಡ ರುಬ್ಬೋ ಕಲ್ಲುಗಳು. ಅದಕ್ಕೆ ಏನ್ ಮಾಡ್ತಿದ್ರು ಅಂತ ಹೇಳಿ, ಆಚೆ ಈಚೆ ಇಬ್ರಿಬ್ರು ಕೂತು ರುಬ್ತಿದ್ರಂತೆ. ಆ ಕಲ್ಲನ್ನು ತಿರುಗಿಸ್ಲಿಕ್ಕೆ ಅಷ್ಟು ಕಷ್ಟ ಇತ್ತು. ಅದಕ್ಕೆ ನೀರು ಹಾಕುವಾಗಿಲ್ಲ, ಗಟ್ಟಿ. ಹೌದು, ಗಟ್ಟಿ ಕಡಿಬೇಕಲ್ವಾ, ಅದೇ ರೀತಿ. ಮತ್ತೆ ನಾವು ಈ ಒಣಗಿದ ಮೆಣಸು ಇದೆ ಅಲ್ಲ, ಅದನ್ನು ಇದಕ್ಕೆ ಮುರಿದು ಹಾಕುವ.
ಇದು ಖಾರಕ್ಕೆ ತಕ್ಕಷ್ಟು, ಖಾರ ತುಂಬ ಇಷ್ಟಪಡೋರು ಜಾಸ್ತಿ ಹಾಕ್ಬೋದು. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು, ಯಾಕಂತ ಹೇಳಿದರೆ ಇದು ವಿಟಮಿನ್ ಸ್ವಲ್ಪ ಒಗರು ರುಚಿ ಬರುತ್ತೆ ಅಲ್ಲ, ಆ ಕಾರಣಕ್ಕೆ. ನಾನಿಲ್ಲಿ 3 ತಗೊಂಡಿದ್ದೇನೆ. ನಂತರ ಒಂದು ಚಿಟಿಕೆ ಇಂಗು, ಅದು ಪರಿಮಳಕ್ಕೆ ಅಷ್ಟೇ. ಮತ್ತು ಹೆಚ್ಚಿಟ್ಟ ನೀರುಳ್ಳಿ ಅದಕ್ಕೆ ಸ್ವಲ್ಪ ಹಾಕೊಂಡು, ಸ್ವಲ್ಪ ಉಪ್ಪು ರುಚಿಗೆ, ನಮಗೆ ರುಚಿ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು. ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಡುವುದು ಮೇಡಮ್, ಇದಕ್ಕೊಂದು ಸ್ವಲ್ಪ ಗಟ್ಟಿ ಬರಬೇಕು. ಈಗ ಸಾಕು, ಮತ್ತೆ ನೋಡ್ಕೊಂಡು ಹಾಕೊಂಡು. ಮಿಷಿನ್ಗೂ ಕೂಡ ಕಷ್ಟ ಆಗೋದು ಬೇಡ ಅಂತ. ನೋಡಿ ಈ ಥಿಕ್ನೆಸ್ ಬಂದರೆ ಸಾಕು ನಮಗೆ. ಇದನ್ನು ಇನ್ನೊಂದು ನಾವು ಬೌಲ್ಗೆ ಹಾಕುವ. ಕೆಲವ್ರಿಗೆ ಏನಂದರೆ ತುಂಬ ಎಣ್ಣೆಯಲ್ಲಿ ಕರೆದದ್ದು ಇಂಥದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ ಒಂದು ಹಾಗೆ. ಮತ್ತು ಮಕ್ಕಳಿರೋ ಮನೆಯಲ್ಲಿ ಪ್ರತಿನಿತ್ಯ ಏನಾದರೂ ಏನೋ ಒಂದು ಹೊಸ ರೀತಿ ಅಡುಗೆ ಬೇಕು. ಸಾಮಾನ್ಯವಾಗಿ ಹಾಗೆ ಸೊಪ್ಪು ಕೊಟ್ಟರೆ, ಸೊಪ್ಪಿನದು ಪಲ್ಯ ಮಾಡಿಕೊಟ್ರೆ ಯಾರು ತಿಂತಾರೆ? ಯಾರಿಗೂ ಇಷ್ಟ ಆಗಲ್ಲ ಅದು. ನೋಡಿ ಈ ಹಂತದಲ್ಲಿ ಇದಕ್ಕೆ ನಾವು ಸೊಪ್ಪನ್ನು ಮಿಕ್ಸ್ ಮಾಡುವ, ಸಣ್ಣ ಹಚ್ಚಿಟ್ಟಂಥ ಸೊಪ್ಪನ್ನು. ತುಂಬಾ ಇದು ಗಟ್ಟಿ ಬೇಕು ಅಂತ ಇಲ್ಲ, ಈ ಹದ ಇದ್ರೆ ಸಾಕು. ಯಾಕಂತ ಹೇಳಿದ್ರೆ ನಾವು ಸೊಪ್ಪು ಹಾಕಿದ ಹಾಗೆ ಅದು ಸ್ವಲ್ಪ ಗಟ್ಟಿ ಆಗುತ್ತಾ ಹೋಗುತ್ತೆ. ಮತ್ತೆ ತುಂಬಾ ಗಟ್ಟಿದ್ರೆ ನಾವು ಅದನ್ನು ಬಾಳೆಲೆಯಲ್ಲಿ ತಟ್ಟೋದಲ್ವಾ, ಆವಾಗ ತಟ್ಟೋಗ ನಮ್ಮ ಕೈಗೆ ಮತ್ತೆ ಅಂಟ್ಕೊಳ್ತದೆ ತುಂಬಾ ಗಟ್ಟಿ ಇದ್ರೆ. ಸೊ ಇದು ಹಾಗಾದ್ರೆ ನಾವು ತವಾ ಇಟ್ಕೊಳ್ಳೋದಾ? ಇಲ್ಲ, ಅದನ್ನು ನಾವು ತಟ್ಟುವಾಗ ಇಟ್ಕೊಳ್ಳೋಣ. ಅಂದ್ರೆ ಈ ಕಾವಲಿ ಅಥವಾ ಹೆಂಚು ತುಂಬಾ ಕಾದಿರಬಾರ್ದು. ತುಂಬಾ ಕಾದಿರಬಾರ್ದು ಅಂತಲ್ಲ, ಒಂದು ಹದ. ತುಂಬಾ ಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗೆ ಬೇಯೋದಿಲ್ಲ, ಹೊರಗೆಲ್ಲ ಸುಟ್ಕೊಳ್ತದೆ ರೊಟ್ಟಿ. ಮತ್ತೆ ನಾವು ಬಾಳೆಲೆಯಲ್ಲಿ ಮಾಡೋ ಕಾರಣ ಬಾಳೆಲೆ ಮಾತ್ರ ಸುಟ್ಟು ಸಿಗಬಾರ್ದಲ್ವಾ, ಅದು ಒಳಗೆ ಕೂಡ ಸರಿಯಾಗಿ ಬೇಯಬೇಕು. ನೋಡಿ ಈಗ ನಮ್ದು ಹಿಟ್ಟು ರೆಡಿ ಆಯ್ತು. ಇನ್ನು ನೀವು ತವಾ ಇಡಿ, ನಾವು ರೊಟ್ಟಿ ತಟ್ಟುವ. ಈಗ ನಾವಿನ್ನು ರೊಟ್ಟಿ ತಟ್ಟೋಣ. ಈ ರೊಟ್ಟಿ ತಟ್ಟೋದ್ರಲ್ಲೂ ಮೊದಲಿನವರೆಲ್ಲ ಕೆಲವರೊಂದು ಮಾತು ಹೇಳ್ತಾ ಇದ್ರು, ಏನು ಗೊತ್ತಾ, ನಾವು ರೊಟ್ಟಿ ತಟ್ಟುವಾಗ ಆ ರೊಟ್ಟಿಯಲ್ಲಿ ತುಂಬ ನಮ್ಮ ಬೆರಳಿನ ಅಚ್ಚು ಬಿದ್ದರೆ ಅವರಿಗೆ ಅಷ್ಟು ಅನುಭವ ಇಲ್ಲ ರೊಟ್ಟಿ ತಟ್ಟಲಿಕ್ಕೆ ಅಂತ ಅರ್ಥ ಅಂತೆ. ಆ ರೀತಿ ಎಲ್ಲ ಹೇಳ್ತಾ ಇದ್ರು ಮೊದಲಿನವ್ರದ್ದೊಂದು ಕ್ರಮ. ಅಂದ್ರೆ ರೊಟ್ಟಿ ಯಾವ ರೀತಿ ತಟ್ಟಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಬೆರಳಿನ ಅಚ್ಚು ಬೀಳಬಾರ್ದು ಅಂತ. ಹಾಗೆ ಇದ್ರೆ ರೊಟ್ಟಿ ತಟ್ಟಲಿಕ್ಕೆ ಪರ್ಫೆಕ್ಟ್, ಬಹಳ ಅನುಭವ ಇದೆ ಅಂತ ಲೆಕ್ಕ ಅಂತೆ. ಈಗಿನವರ ಹತ್ರ ಏನಾದ್ರು ಹೇಳಿದ್ರೆ ಮೇಲೆ ಇನ್ನೊಂದಿಟ್ಟು ಬುದ್ಧಿವಂತರು ಈಗ ಹೌದು ಅದನ್ನು ಉಂಡೆ ಇಟ್ಟು ಅಲ್ಲಿಗೆ ಪ್ರೆಸ್ ಮಾಡಿದ್ರೆ. ಆದ್ರೆ ನೋಡಿ ಮೇಡಮ್, ಯಾವಾಗ್ಲೂ ನಮ್ದು ಕೈ ರುಚಿ ಅನ್ನೋದೊಂದಿದೆ ಅಲ್ವಾ, ನಮ್ಮ ಕೈ ರುಚಿಗೆ ನಮ್ಗೆ ಯಾವ್ದು ಸರಿ ಬರಲ್ಲ, ಕೈ ರುಚಿ ಬರುದಿಲ್ಲ. ಇದು ಬೇಕಾಗ ತಾಳ್ಮೆ ಬೇಕು ಅಷ್ಟೇ, ಅದನ್ನು ಕುತ್ಕೊಂಡು ಮಾಡುವಷ್ಟು ತಾಳ್ಮೆ ಮತ್ತೆ ಪುರ್ಸೊತ್ತು ಎರಡು ಬೇಕು. ನೋಡಿ ಈ ರೀತಿ ಸ್ವಲ್ಪ ತುಂಬಾ ತೆಳುವಲ್ಲ ತುಂಬಾ ದಪ್ಪವೂ ಅಲ್ಲ, ಇದ್ರಲ್ಲಿ ನಾವು ಅದನ್ನು ತಟ್ಕೊಳ್ಬೇಕು. ಕಾವಲಿಗೆ ಬಿಸಿ ಆಗಿದೆ, ಅದಕ್ಕೊಂಚೂರು ಎಣ್ಣೆ ಹಾಕಿ ನೋಡಿ. ಸಾಕು. ಇದನ್ನು ನಾವೀಗ ಫಸ್ಟ್ ಹಾಕುವಾಗ ಹೀಗೆ ಹಾಕೋದು. ಇದೀಗ ಆಗುವಷ್ಟರಲ್ಲಿ ನಾವು ಇನ್ನೊಂದು ರೊಟ್ಟಿಯನ್ನು ತಟ್ಟಿ ಇಟ್ಕೊಂಡು ಬಿಡೋಣ. ಅದನ್ನು ಮೊಗಚಿ ಹಾಕೊಂಡು ಅಲ್ಲ ಅದನ್ನೊಮ್ಮೆ ಮೊಗಚಿ ಹಾಕು. ಯಾಕಂತ ಹೇಳಿದ್ರೆ ಮೊಗಚಿ ಹಾಕಿದ್ರೆ ತನ್ನಿಂತಾನೆ ಅದು ಬಿಟ್ಕೊಳ್ತದೆ. ಆ ಬಾಳೆ ಎಲೆಯ ಪೂರ್ತಿ ಟೇಸ್ಟ್ ಕೂಡ ಅದರಲ್ಲೇ ಬರುತ್ತೆ. ಹೌದು. ನೋಡಿ ಈಗ ನಾವು ತೆಗೆಯುವಾಗ ನಮಗೇನು ಕಷ್ಟ ಇಲ್ಲ ಅದನ್ನು ತೆಗೆಯೋಕ್ಕೆ. ಅದನ್ನೊಮ್ಮೆ ತಿರುಗಿಸಿ ಮೇಲೆ ಎಣ್ಣೆ ಏನು ಬೇಡ ಏನು ಬೇಡ, ನಾವು ಫಸ್ಟ್ ಹಾಕಿದ್ದೇವಲ್ಲ ಅಷ್ಟೇ ಸಾಕು. ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಇರಲಿ, ಇಲ್ಲದಿದ್ದರೆ ಅದೇನಾಗ್ತಂದ್ರೆ ಕೆಳಗಿನ ಸೈಡಲ್ಲೇ ಕರಟಿ ಹೋಗ್ತದೆ, ಬೇಯಲ್ಲ ಒಳ್ಳೆ. ನೋಡಿ ಇದೀಗ 2 ಸೈಡು ಬೆಂದಿದೆ. ಸೊ ಈಗ ಆಯಿತು ಅಂತ. ಇದು ಆಯಿತು ಅಂದರೆ ಅಲ್ಲಿ ಮೇಲೆ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆದದ್ದು ಗೊತ್ತಾಗುತ್ತೆ ಅಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ರೊಟ್ಟಿಯನ್ನು ಅದೇ ರೀತಿ ನಾವು ಬೇಯಿಸೋಣ.
ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಗೆ ಬಾಳೆಲೆಯ ಘಮವೇ ಒಂದು ಖುಷಿ ಕೊಡುತ್ತಲ್ಲ, ಏನಂತ ಹೇಳಿದ್ರೆ ಅಡುಗೆಯಲ್ಲಿ ಒಂದು ಆಹ್ಲಾದ ಅಂತ ಇದೆ ಅಂತೆ, ಆ ಒಂದು ರೀತಿಯ ಪರಿಮಳ ಬಂದ್ರೆ ಯಾವುದು ಕೂಡ ನೀವು ಹಾಗೆ ನಾವು ಇದನ್ನ ಈ ಗಟ್ಟಿ ಎಲ್ಲ ಮಾಡ್ತೀವಿ ಬರೀ ಅದರಲ್ಲೇ ಹಾಕಿ ಬೇಯಿಸಿದ್ರು ಕೂಡ ಅದರ ಒಂದು ಪರಿಮಳದಿಂದ ತುಂಬಾ ಟೇಸ್ಟ್. ಹೌದು, ನಾವು ಬಾಕಿ ಟೈಮಲ್ಲಿ ಅದನ್ನ ಮಾಡದಿದ್ರು ಈ ಹಬ್ಬ ಹರಿದಿನಗಳ ಟೈಮಲ್ಲಿ ನಾವು ಆ ಸಂಪ್ರದಾಯವನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಇದು ನಾವು ರುಬ್ಬಿ ಬಿಟ್ರೆ ನಂತರ ರೊಟ್ಟಿ ತಟ್ಟೋದೊಂದು ಕೆಲಸ ಅಂತ ಬಿಟ್ರೆ ಮಾಡ್ಲಿಕ್ಕೆ ತುಂಬಾ ಸುಲಭ, ರೊಟ್ಟಿ ಬೇಗ ಬೇಗ ಆಗ್ತಾ ಹೋಗುತ್ತೆ. ಈ ಬಾಳೆ ಎಲೆ ಎಲ್ಲ ಇದ್ರೆ ಇನ್ನೂ ಸುಲಭ ಅಲ್ಲ? ಹೌದು, ಬೇಗ ಆಗುತ್ತೆ, ಅದರಲ್ಲೇ ಹಾಕಿ ತೆಗಿಬಹುದು. ಮತ್ತೆ ಸಾಧಾರಣ ಹೇಗೆ ಗೊತ್ತಾ, ನಮ್ಗೀಗ ಒಳ್ಳೆ ಬಾಳೆಲೆಯಲ್ಲಿ ತಟ್ಟಿ ರೊಟ್ಟಿ ಅಭ್ಯಾಸ ಇದ್ರೆ ನಾವು ಒಂದು ಬಾಳೆಲೆಯಲ್ಲಿ ಸಾಧಾರಣ ಒಂದು 10 ರೊಟ್ಟಿಯಷ್ಟು ತಟ್ಬೋದು ನಾವು. ಅದು ಕರಟುದಿಲ್ಲ ನಾವು ಆ ರೀತಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ. ಹೌದು, ಒಂದು 4 ಬಾಳೆಲೆಯ ತುಂಡಿದ್ರೆ ನಮಗೆ ಸುಮಾರು ರೊಟ್ಟಿ ಆಗುತ್ತೆ. ನೋಡಿ, ಇದು ಆಯಿತು. ನಾವೀಗ ಗ್ಯಾಸ್ ಆಫ್ ಮಾಡಿ ಇದನ್ನು ತೆಗೆದುಕೊಳ್ಳೋಣ. ಬಿಸಿ ಬಿಸಿ ವಿಟಮಿನ್ ಸೊಪ್ಪು ಅಥವಾ ಚಕ್ರಮಣಿ ಸೊಪ್ಪಿನ ರೊಟ್ಟಿ ರೆಡಿ, ಜೊತೆಗೆ ಮೊಸರು ನೆಂಚಿಕೊಳ್ಳೋಕೆ, ಯಾಕಂತ ಹೇಳಿ ಇದು ಸ್ವಲ್ಪ ಖಾರ ಇರುತ್ತೆ, ಆ ಕಾರಣಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿಯಾದಂಥ ರೊಟ್ಟಿ, ಸೊ ಬಿಸಿ ಬಿಸಿಯಾಗಿ ರೊಟ್ಟಿ ತಟ್ಕೊಡ್ತೀನಿ, ತಿನ್ನೋ ನನ್ನ ಮಗನೇ ಅಂತ ಹೇಳ್ತಾ ಇಲ್ಲ, ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಮಾಡಿ ಹೇಗೆ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡಿ. ಚಕ್ರಮುನಿ ಸೊಪ್ಪಿನ ರೊಟ್ಟಿ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಒಣಮೆಣಸು, ಚಿಟಕಿ ಹಿಂಗು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ವಿಟಮಿನ್ ಅಥವಾ ಚಕ್ರಮುನಿ ಸೊಪ್ಪನ್ನು ಸೇರಿಸಿ ಕಲಸಿಕೊಳ್ಳಿ. ಆನಂತರ ಬಾಳೆ ಎಲೆಯ ಮೇಲೆ ತಟ್ಟಿಕೊಂಡು ಕಾದ ತವಾದ ಮೇಲೆ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಚಕ್ರಮುನಿ ಸೊಪ್ಪಿನ ರೊಟ್ಟಿ ತಯಾರು. ಸರಿ ಮೇಡಮ್, ಸೊ ಫಸ್ಟ್ ಒಂದು ಖಾರ ಒಂದು ಸ್ವೀಟ್ ಇದೆ, ಯಾವುದು ಫಸ್ಟ್? ನೀವು ಫಸ್ಟ್ ಸ್ವೀಟ್ ತಿನ್ನಿ, ನಂತರ ಖಾರ ತಿನ್ನಿ, ಅಥವಾ ಖಾರ ಇಷ್ಟಪಡೋರಾದ್ರೆ ಮತ್ತೆ ಖಾರ ತಿನ್ನಿ, ಮೊದಲು ಖಾರ ತಿನ್ನಿ. ನೀವು ರಾಂಗ್ ಪರ್ಸನ್ ಹತ್ರ ಕೇಳ್ತಾ ಇದ್ರಿ, ನಮ್ಗೆ ಎರಡು ಇಷ್ಟ. ಹೌದಾ? ಇಷ್ಟ, ಖಾರನೂ ಇಷ್ಟ, ಅತಿ ಖಾರನೂ ಇಷ್ಟ, ಸ್ವೀಟ್ ಅತಿ ಸ್ವೀಟ್ ಅಲ್ಲ, ಮೈಲ್ಡ್. ಹಾಗಿದ್ರೆ ಈಗ ನಿಮ್ಮ ಆಯ್ಕೆಗೆ ಬಿಟ್ಟದ್ದು. ಸರಿ, ಫಸ್ಟ್ ಸ್ವೀಟ್ ತಗೊಂಡು ಆಮೇಲೆ ಖಾರ ನೋಡೋಣ. ಓಕೆ, ತಗೊಳ್ಳಿ. ಬಿಸ್ನೆಸ್ ಬಂದಿದೆ, ಇನ್ನು ಅದು ಅಂದ್ರೆ ಹೋಳು ಸಿಗುತ್ತೆ. ಹೌದು, ಚೀನಿಕಾಯಿ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಅದನ್ನ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಇನ್ನೂ ಸ್ವಲ್ಪ ಥಿಕ್ನೆಸ್ ಅಲ್ಲ, ಅದು ನಿಮ್ಗೆ ಇನ್ನು ತಣಿವಾಗ ಅದು ಇನ್ನೂ ಗಟ್ಟಿ ಆಗುತ್ತಾ ಹೋಗುತ್ತೆ. ಅವಾಗ ನೀವು ಇನ್ನೂ ಸ್ಮ್ಯಾಶ್ ಮಾಡಿದ್ರೆ ಇನ್ನೂ ಗಟ್ಟಿ ಆಗುತ್ತೆ, ಅದು ಹಲ್ವಾದ ಕನ್ಸಿಸ್ಟೆನ್ಸಿಗೆ ಬಂದು ಕುತ್ಕೊಳ್ತೀವಿ. ಓಹೋ, ಈಗ ಹಾಗಾದ್ರೆ ಅದು ತಿನ್ಲಿಕ್ಕೂ ಸಿಗುತ್ತೆ, ಈ ತರ ಸವಿಯೋದಕ್ಕೆ ಸಿಗುತ್ತೆ. ಚೆನ್ನಾಗಿದೆ, ವೆರಿ ನೈಸ್. ಇದನ್ನು ಟೇಸ್ಟ್ ಮಾಡಿ. ತಗೊಳ್ಳಿ, ನೀವೇ ಮಾಡಿದ್ದು, ನಾಚಿಕೆ ಮಾಡಬೇಡಿ, ತಿನ್ನಿ. ಹಾಗೆ ಟೇಸ್ಟ್ ಮಾಡೋಣ. ಖಾರ ಇಷ್ಟಪಡೋದಿದ್ರೆ ಹಾಗೆ ಟೇಸ್ಟ್ ಮಾಡ್ಬೋದು. ನನಗೆ ಹೀಗೇನೆ ಇಷ್ಟ ಆಗುತ್ತೆ, ಬಟ್ ನನಗಾದ್ರೆ ಅದ್ರ ಜೊತೆಗೆ ಏನು ಬೇಕಾಗಿಲ್ಲ. ಹೌದು, ಹಾಗೆ ನಿಮಗೆ ಚಟ್ನಿ ಎಲ್ಲ ಏನು ಬೇಕಾಗಲ್ಲ, ಯಾವುದು ಬೇಕು ಅಂತ ಇಲ್ಲ, ಎಲ್ಲವೂ ಕೂಡ ಅದರಲ್ಲೇ ಇದೆ. ಹೌದು, ಹಾಗಾಗಿ ರೊಟ್ಟಿ ಹಾಗೆ ನಾವು ಸವಿತಾ ಇದ್ರೆ ಅದರ ಸೊಪ್ಪಿದ್ದು ಕೂಡ ಒಂದು ಟೇಸ್ಟ್ ಸಿಗ್ತಾ ಇದೆ, ಬಟ್ ಸೊಪ್ಪು ಯಾವುದು ಅಂತ ಗೊತ್ತಾಗಲ್ಲ. ಅದೇ ಕೆಲವರಿಗೆ ತುಂಬಾ ಫಸಿ ಇರ್ತಾರಲ್ಲ, ಅವ್ರಿಗೆ ಈ ತರ ಕೊಡೋದಕ್ಕೆ ಈಸಿ. ಹೌದು, ಮತ್ತೆ ಕೆಲವರಿಗೆ ಸೊಪ್ಪು ಇಷ್ಟನೇ ಆಗಲ್ಲ, ಸೊಪ್ಪು ಬಾಯಿಗೆ ಸಿಗುತ್ತೆ ಹಾಗೆ ಹೀಗೆ ಅಂತೆಲ್ಲ ತುಂಬಾ ನೆಪ ಹೇಳೋರು ಇರ್ತಾರೆ. ಅಂತವ್ರಿಗೆ ರೊಟ್ಟಿ ಮಾಡಿ ಅದು ಬೇವಿನ ಸೊಪ್ಪು ಹಾಕಿದ್ದು ಅಂತ ಹೇಳಿ ನಮ್ಗೆ ಸ್ವಲ್ಪ ಮೋಸ ಮಾಡಬಹುದು, ಅಷ್ಟು ಬೇಗ ಗೊತ್ತಾಗಲ್ಲ. ಇಷ್ಟೆಲ್ಲ ಹಾಕಿದಿರ ಕರಿಬೇವು ಅಂತ ಹೇಳ್ಬೋದೇ ಹೊರತು ತುಂಬಾ ಚೆನ್ನಾಗಿ ಬೇಡ ಅಂತ ಹೇಳಲಿಕ್ಕಿಲ್ಲ. ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಆ ಅಕ್ಕಿ ಪುಡಿ ಎಲ್ಲ ಮಾಡೋ ಬದಲು ರುಬ್ಬಿ ಮಾಡೋದು ಇದು ತುಂಬಾ ಚೆನ್ನಾಗಿ. ಹೌದು, ಅದಕ್ಕೆ ಬೇಕಿದ್ರೆ ಇಷ್ಟ ಇದ್ರೆ ಅಂದ್ರೆ ಇಷ್ಟು ಕ್ರಿಸ್ಪಿನೆಸ್ ಬೇಡ ಅಂತ ಇದ್ರೆ ಅದಕ್ಕೆ ನಮಗೆ ತೆಂಗಿನ ತುರಿ ಎಲ್ಲ ಆಡ್ ಮಾಡ್ಬೋದು ರುಬ್ಬುವಾಗ, ಆಗ ಇನ್ನು ಸಾಫ್ಟ್ ಬರುತ್ತೆ, ಆದ್ರೆ ನಮ್ಗೆ ಇಷ್ಟು ಕ್ರಿಸ್ಪಿ ಬರಲ್ಲ. ಒಳ್ಳೆದಾಗಿದೆ ಮೇಡಮ್, ವೆರಿ ಟೇಸ್ಟಿ. ಅಂಡ್
ತುಂಬ ನಮಗೆ ಇನ್ಫಾರ್ಮೇಷನ್ ಕೂಡ ನೀಡಿದ್ದೀರಿ. ಸೊ ಅಡುಗೆ ಮಾಡೋ ಜೊತೆಗೆ ಇನ್ಫಾರ್ಮೇಷನ್ ಕೂಡ ಅದ್ರ ಒಟ್ಟೊಟ್ಟಿಗೆ ಕೊಡ್ತಾ ಇದ್ರಿ, ಅದು ತುಂಬ ಹಿಡಿಸ್ತು. ಆ್ಯಂಡ್ ನಿಮ್ಮ ಕನ್ನಡ ನನಗೆ ತುಂಬ ಹಿಡಿಸಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆಯನ್ನು ಮಾಡಿಕೊಟ್ಟಿದ್ದೀವಿ. ಅವಕಾಶಕ್ಕಾಗಿ ನಿಮಗೆ ಮತ್ತು ನಮ್ಮ ಟಿವಿ ಚಾನಲ್ನ ಎಲ್ಲರಿಗೂ, ಸಿಬ್ಬಂದಿಗಳಿಗೆ, ಅದೇ ರೀತಿ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಕೂಡ ತುಂಬ ಧನ್ಯವಾದ. ಹಾಗೆ ಬಂದರೆ ನಿಮ್ಮನ್ನ ಹಾಗೆ ಕಳಿಸೋ ಹಾಗಿಲ್ಲ, ಅದಕ್ಕೆ ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ವತಿಯಿಂದ ಕಿರುಕಾಣಿಕೆ. ಸಾಂಪ್ರದಾಯಿಕ ಅಡುಗೆಯನ್ನು ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ತುಂಬ ಜನ ಮಾಡ್ತಾರೆ, ಆದರೆ ಸಾಂಪ್ರದಾಯಿಕ ಅಡುಗೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಅದು ನಮಗೆ ನೋಡೋದಕ್ಕೆ ಸಿಕ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.